ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಹಾಗೆಯೇ ಮಸಾಲೆಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಮಸಾಲಾ, ದಟ್ ಈಸ್ ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಕಾಮತ್ ಟೀ, ದ ಕ್ವಾಲಿಟಿ ಟೀ ಪ್ರಾಡಕ್ಟ್ ಫ್ರಮ್ 1986. ಹಾಗೆಯೇ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಮತ್ತು ಶಶಿ ಪ್ಲಸ್ ಬ್ಯೂಟಿ ಸೋಪ್. ವೀಕ್ಷಕರೇ, ಅಡುಗೆಯಲ್ಲಿ ಈ ಶಿಕ್ಷಣ ಅಂತಲೂ ಇರುತ್ತೆ. ಕೆಲವರು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಇನ್ನು ಕೆಲವರು ಏನೋ ಆಗಬೇಕು ಅಂತ ಹೇಳಿ ಕೊನೆಗೆ ಶೆಫ್ ಆಗ್ತಾರೆ. ಸೊ ಈ ಅಡುಗೆಯಲ್ಲಿಯೇ ಒಂದು ಕಲಿಯುವಂತಹ ಒಂದು ಶೈಲಿ ಇರುತ್ತೆ. ಸೊ ಯಾಕೆ ನಾನು ಈ ಅಡುಗೆಯ ಕಲಿಕೆಯ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಈ ಅಡುಗೆಯ ಬಗ್ಗೆನೇ ಜಾಸ್ತಿಯಾಗಿ ಈ ಕಲಿವಿಕೆಯಲ್ಲಿ ತೊಡಗಿರುವಂತಹ ಒಬ್ಬರು ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಅಡುಗೆಯ ಬಗ್ಗೆ ಹವ್ಯಾಸ ಕೂಡ ಅವರಿಗಿದೆ. ಸೊ ಅವರು ಬಂದ್ಬಿಟ್ಟು ಮಿಸ್ಟರ್ ವಿನ್ಯಾಸ್ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ವಿನ್ಯಾಸ್. ಹಲೋ ಸರ್, ಹೇಗಿದ್ದೀರಾ? ನಾನು ಹುಷಾರಿದ್ದೇನೆ, ನೀವು ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೇನೆ. ಎಲ್ಲಿಂದ ಬರ್ತಾ ಇರೋದು ನೀವು? ಮಂಗಳೂರಿನಿಂದ. ಮಂಗಳೂರಲ್ಲಿ ನಮ್ದು ಪಂಪೆಲ್ ಉಂಟಲ್ಲ, ಅಲ್ಲಿಂದ. ಅಲ್ಲಿಂದ ಓಕೆ. ಅಲ್ಲಿ ನೀವು ನಿಮ್ದು ಮನೆ ಇರುವಂಥದ್ದು. ಏನು ಮಾಡ್ಕೊಂಡಿದ್ದೀರಾ? ಇವಾಗ ನಾನು PUC ಮುಗಿಸಿ BA ಸ್ಟಾರ್ಟ್ ಮಾಡಿದ್ದೇನೆ. BA ಅಲ್ಲಿ ಕಲ್ನರಿ ಆರ್ಟ್ಸ್. ಓಕೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಏನು ಹೇಳ್ಕೊಡ್ತೀರಾ? ನಾವು ನಮ್ಮ ಹಳೆಯ ಕಾಲದ ಒಂದು ಅಪ್ಪೆ ಪಾಯಸ ಅಂತ ಇದೆ, ಅದು ಅಪ್ಪೆ ಅಪ್ಪೆ ಹೇಳಿ ಈಗ ಅಪ್ಪಿ ಪಾಯಸ ಆಗಿದೆ. ಅಪ್ಪಿ ಪಾಯಸ ಹೇಳ್ಕೊಡ್ತಾ ಇದ್ದೇನೆ. ಒಂದು ಸ್ವೀಟ್. ಹೌದು. ಮತ್ತೊಂದು ಕೋಲ್ಕತ್ತಾ ಸ್ಟೈಲ್ ಎಗ್ ರೋಲ್. ಕೋಲ್ಕತ್ತಾ ಸ್ಟೈಲ್ ಎಗ್ ರೋಲ್, ವಾವ್, ಚೆನ್ನಾಗಿದೆ. ಸೊ ತಡ ಮಾಡೋದು ಬೇಡ, ನಮ್ಮ ಕಿಚನಿಗೆ ಹೋಗುವ, ಬನ್ನಿ. ಎಸ್. ಸೊ ವಿನ್ಯಾಸ, ಕಿಚನಲ್ಲಿ ನಮ್ಮ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಕಾಣ್ತಾ ಇದೆ. ಫಸ್ಟ್ ನೀವು ಮಾಡ್ತಾ ಇರೋದು ಏನು ಹಾಗಾದ್ರೆ? ಅಪ್ಪಿ ಪಾಯಸ ಮಾಡ್ತಾ ಇರೋದು. ಓಕೆ, ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಏನು ಫಸ್ಟಿಗೆ ನಾವೊಂದು ಕ್ರಿಸ್ಪಿಯಾದ ಪೂರಿ ರೆಡಿ ಮಾಡಬೇಕು. ಸೊ ಫಸ್ಟಿಗೆ ನಾವೊಂದು ಹಿಟ್ಟನ್ನು ಕಲಿಸುವ. ಸರಿ, ಓಕೆ, ಸ್ಟಾರ್ಟ್ ಮಾಡುವ. ಸೊ ಇದು ಮೈದಾ. ಓಕೆ. ಸೊ ಮೈದಾದಲ್ಲಿ ಇದು ಮಾಡ್ಕೊಳ್ಳುವಂಥದ್ದಲ್ವಾ? ಹೌದು, ಗೋಧಿ ಹಿಟ್ಟಲ್ಲಿ ಮಾಡ್ಬೋದು, ಆದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಓಕೆ ಓಕೆ. ಅದಕ್ಕೆ ಕ್ರಿಸ್ಪಿ ಆಗಿ ಬರ್ಬೇಕಂತ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ರವಾ. ಓಕೆ. ಈ ಸಪೂರ ರವಾ ಬರುತ್ತೆ ಅಲ್ವಾ, ಅದಲ್ವಾ? ಓಕೆ. ಅದಾದ್ಮೇಲೆ ಜಸ್ಟ್ ಒಂದು ಸ್ವಲ್ಪ ಸಾಫ್ಟ್ ಆಗಿ ಬರ್ಬೇಕಂತ ಒಂದು 2 ಸ್ಪೂನ್ ಅಷ್ಟು ಗೀ. ಓಕೆ. ಸೊ ಆಲ್ವೇಸ್ ಸ್ವೀಟಲ್ಲಿ ಇದು ಇರುತ್ತೆ, ಆ್ಯಡ್ ಆನ್ ಟೇಸ್ಟ್ ಬರಲಿಕ್ಕೆ ಎಲ್ಲ ಚೆನ್ನಾಗಿ ಬರುತ್ತೆ ಇದು ಅಲ್ವಾ? ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಳ್ಳೆ ಡೋ ರೆಡಿ ಮಾಡೋದು. ಸೊ ನೀರು ಹಾಕ್ಲಿಯಾ? ಓಕೆ ಸರ್. ಸೊ ಇದು ನಾವು ಮಾಡ್ತಾ ಇರೋದು ಪೂರಿ ತರ. ಹೌದು. ಸೊ ಅದಕ್ಕೆ ನಾವು ಈ ಡೋ ರೆಡಿ ಮಾಡ್ಕೊಳ್ಳೋದು. ಓಕೆ. ಸೊ ಇದು ಮಾಡಿ ಇಡ್ಲಿಕ್ಕಿದೆಯಾ? ಇದಕ್ಕೆ ರೆಸ್ಟಿಂಗ್ ಟೈಮ್ ಕೊಡ್ಲಿಕ್ಕಿದೆ ಏನಾದರೂ, ಅಥವಾ ಇಮಿಡಿಯೇಟ್ಲಿ ರೆಸ್ಟಿಂಗ್ ಟೈಮ್ ಅಂತ ಏನಂದ್ರೆ, ನಾವು ಪೂರಿ ಮಾಡಿ ಆ ಹಾಲು ಬಿಸಿ ಮಾಡಿ ಹಾಕ್ತೇವಲ್ಲ, ಆ ಪೂರಿ ಎಲ್ಲ ಹಾಲನ್ನು ಅಬ್ಸಾರ್ಬ್ ಮಾಡ್ಲಿಕ್ಕೆ ಸ್ವಲ್ಪ ಹೊತ್ತು ಇಡ್ಬೇಕಾಗುತ್ತೆ. ಓಕೆ ಓಕೆ. ಈಗ ಸಾಫ್ಟ್ ಆಗಿರುವ ಹಿಟ್ಟು ರೆಡಿ ಆಗಿದೆ, ನಾವು ಹಾಲಿಗೆ ರೆಡಿ ಮಾಡುವ ಅಲ್ವಾ? ಒಂದು ಪಾತ್ರೆ ಬೇಕಾಗುತ್ತೆ. ಓಕೆ ಸರ್. ಇದು ಸಾಕಲ್ವಾ? ಕಡಾಯಿ ಕೊಡಿ. ಕಡಾಯಿ ಬೇಕಾ? ಓಕೆ. ಓಕೆ. ಸೊ ಇದೆಷ್ಟು ಹಾಲು ಬೇಕು? ಆಲ್ಮೋಸ್ಟ್ 3/4 ಲೀಟರ್ ಸಾಕಾಗುತ್ತೆ. ಸೊ ಇದು ಹಾಲಲ್ಲೇ ಮಾಡುವಂಥ ಒಂದು ಪಾಯಸ.
ಸೊ ಹಾಲಲ್ಲಿ ಶಾವಿಗೆ ಪಾಯಸ ಕೂಡ ಮಾಡ್ತಾರೆ. ಹೌದು. ಸೊ ಅದೇ ತರಾನೇ ಇದರ ಪ್ರಾಸೆಸ್ ಇರುತ್ತಾ? ಅದೇ ರೀತಿನೇ, ಆದ್ರೆ ಅದರಲ್ಲಿ ಶಾವಿಗೆ ಎಲ್ಲ ಹಾಕಿ ನಾವು ಕುದಿಸ್ತೀವಲ್ಲ, ಇದರಲ್ಲಿ ಅಷ್ಟು ಲೆಂತಿ ರೆಸಿಪಿ ಅಲ್ಲ, ಜಸ್ಟ್ ಒಂದು ಆಲ್ಟರ್ನೇಟಿವ್ ಟೈಪ್ ಬೇರೆನೇ ರೆಸಿಪಿ ಇದು. ಅಂದ್ರೆ ಪೂರಿ ಒಂದು ಆಡ್ ಆನ್ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಸೊ ಇದು ಜಸ್ಟ್ ಲೋ ಫ್ಲೇಮ್ ಅಲ್ಲಿ ಅದುವೇ ಬಿಸಿ ಆಗಲಿ ಸರ್. ಸೊ ಇದು ಫುಲ್ ಇರ್ಲಿಯಾ, ಲೋ ಮಾಡಿ ಸರ್. ಓಕೆ, ಅಲ್ಲಿವರೆಗೂ ನಾವು ಪೂರಿ ರೆಡಿ ಮಾಡುವ. ಓಕೆ ಫೈನ್. ಸೊ ಇದು ಈಗ ಪೂರಿ ಮಾಡೋ ಪ್ರಾಸೆಸ್ ಆಸ್ ಇಟ್ ಈಸ್ ನಾವು ಯಾವಾಗಲೂ ಪೂರಿ ಮಾಡ್ತೀವಲ್ಲ ಅದೇ ರೀತಿ. ಆದ್ರೆ ನಮ್ಗೆ ಇಲ್ಲಿ ತುಂಬಾ ಕ್ರಿಸ್ಪಿ ಆಗಿಬೇಕು, ಕಡಕ್ ಪೂರಿ ಹೇಳ್ತೀವಲ್ಲ ಆ ರೀತಿ. ಓಕೆ. ಸರ್ ಇವಾಗ ಬಾಲ್ಸ್ ರೆಡಿ ಮಾಡಿದ್ದೇವೆ. ಅಲ್ಲಿ ಸೈಡ್ ಅಲ್ಲಿ ಆಯಿಲ್ ಬಿಸಿ ಆಗ್ಲಿಕ್ಕೆ ಇಡುವ ಅಲ್ಲ. ಆಗ ಪೂರಿ ಆಕ್ಚುಲಿ ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಇರುವಂತದ್ದು. ಸೊ ಇದನ್ನ ನಾವು ಫಸ್ಟ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳುವ ಅಲ್ವಾ? ಓಕೆ. ಸೊ ಫಸ್ಟ್ ನಾವು ಪೂರಿ ಮಾಡೋದ್ರಿಂದ ಹೌದು, ಇದನ್ನ ಈ ಕಡೆಗೆ ಶಿಫ್ಟ್ ಮಾಡುವ. ಸೊ ಎಣ್ಣೆ ಹಾಕ್ತೇನೆ ಹಾಗಾದ್ರೆ. ಸೊ ಇದರ ಪರಿಚಯ ನಿಮಗೆ ಗೊತ್ತಿರಬಹುದು, ಒನ್ ಆಫ್ ದ ಬೆಸ್ಟ್ ಆಯಿಲ್ ಇದು. ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ವಿಟಮಿನ್ ಭರಿತವಾದಂತಹ ಎಣ್ಣೆ ಇದು. ಅಂದರೆ ಯಾವುದೇ ರೀತಿಯ ಡೀಪ್ ಫ್ರೈ ಮಾಡುವಾಗ ಅಲ್ಲಿ ಎಣ್ಣೆ ಎಳ್ಕೊಳ್ಳುವಂಥದ್ದೆಲ್ಲ ಏನಿದೆ ಅದೆಲ್ಲ ಇದರಲ್ಲಿ ಬರಲ್ಲ, ನೀಟ್ ಇರುತ್ತೆ. ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿ ತೆಳುನೂ ಅಲ್ಲ, ಆ ರೀತಿ ನಾವು ಇದನ್ನು ಲಟ್ಟಿಸಬೇಕು ಸಣ್ಣ ಸಣ್ಣ ಸೈಜಲ್ಲಿ. ಓಕೆ ಸರಿ. ಸೊ ಈಗ ನೀವು ಸೆಕೆಂಡ್ PU ಆದ ತಕ್ಷಣ ಈ ಕುಕಿಂಗ್ ಕೋರ್ಸಿಗೆ ಸೇರಿದ್ದೀರಾ? ಹೌದು ಸರ್. ಸೊ ಇದಕ್ಕೆ ಸಪರೇಟ್ ಇನ್ಸ್ಟಿಟ್ಯೂಷನ್ ಅಂತ ಇದೆಯಾ? ಹೌದು, ನಾನು ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲಿತಾ ಇದ್ದೀನಿ. ಓಕೆ, ನೈಸ್. ಸೊ ಇದೆಲ್ಲ ಬೇಸಿಕಲಿ ಕುಕಿಂಗ್ ಬಗ್ಗೆವೇ ಹೇಳ್ಕೊಡ್ತಾರೆ. ಬಟ್ ಏನು ಹೇಳ್ಕೊಡ್ತಾರೆ ಅಂದ್ರೆ ಪ್ರಾಕ್ಟಿಕಲಿ ಆಗಿರುತ್ತಾ ಅಥವಾ? ಪ್ರಾಕ್ಟಿಕಲಿ ಇವಾಗ ಜಸ್ಟ್ ಕೊರೋನಾದಿಂದ ನಾವು ಅಲ್ಲಿ ಹೋಗ್ಲಿಕ್ಕೆ ಇನ್ನೂ ಸಹ ಚಾನ್ಸ್ ಸಿಗ್ಲಿಲ್ಲ. ಆನ್ಲೈನ್ ಅಲ್ಲಿ ಇವಾಗ ಥಿಯರಿ ಮಾಡ್ತಾ ಇದ್ದಾರೆ. ಓಕೆ. ಸೊ ಅಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಇಲ್ದಿದ್ರು ಕೂಡ ಆನ್ಲೈನ್ ಅಲ್ಲಿ ಎಲ್ಲ ಪ್ರಾಸೆಸ್ ನಡೀತಾ ಇರುತ್ತೆ ಅಲ್ವಾ? ಹೌದು ಸರ್. ಬಟ್ ಇಲ್ಲಿ ನಿಮ್ಗೆ ಇವತ್ತು ಕಿಚನ್ ಅಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ಸಿಗ್ತಾ ಉಂಟು. ಹೌದು. ಸೊ ಅಲ್ಲಿ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಕುಕಿಂಗ್ಸ್ ಎಲ್ಲ ಕಲೀಲಿಕ್ಕೆ ಇರಬಹುದು. ಹೌದು ಸರ್, ನನಗೆ ಗೊತ್ತಿಲ್ಲ, ಅದು ಇನ್ನೂ ಸಹ ಕಲಿಯುವುದು ತುಂಬಾ ಇದೆ. ಓಕೆ, ಅದೇ ರೀತಿ. ಸೊ ಆಯಿಲ್ ಆಲ್ಮೋಸ್ಟ್ ಬಿಸಿ ಆಗಿದೆ ಸರ್. ನಾವು ಒಂದೊಂದೇ ಫ್ರೈ ಮಾಡುವ ಈಗ. ಸರಿ. ಸ್ಪ್ಯಾಚುಲಾ ಕೊಡಿ. ಇದು ಈ ರೀತಿ ಕ್ರಿಸ್ಪಿಯಾಗಿ ನಮಗೆ ಬರಬೇಕು. ಪೂರಿ ರೀತಿ ನಮಗೆ ಸ್ವಲ್ಪ ಸಾಫ್ಟ್ ಅಲ್ಲ, ಕ್ರಿಸ್ಪಿ ಆಗಿರಬೇಕು. ಓಕೆ, ಅದು ಗೊತ್ತಾಗುತ್ತೆ ಸೌಂಡ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ. ಹಾಲ್ ಕೂಡ ಕುದಿ ಬರ್ತಾ ಇದೆ. ಸ್ಲೋ ಗ್ಯಾಸ್ ಅಲ್ಲಿ ಇಡುವ ಸರ್, ಅದು ಅದರಷ್ಟಕ್ಕೆ ಮೇಲೆ ಬರಲಿ. ಈ ತರ ನೋಡ್ಲಿಕ್ಕೆ ಹೋದ್ರೆ ಹಪ್ಪಳ ತರ ಕಾಣುತ್ತೆ ಅಲ್ವಾ? ಹಪ್ಪಳ ತರನೇ ಇದು ಇರುತ್ತೆ. ಆದ್ರೆ ಅದು ಹಾಲಿಗೆಲ್ಲ ಹಾಕಿದ ಮೇಲೆ ಅದು ಸ್ವಲ್ಪ ಸಾಫ್ಟ್ ಆಗಿ ನಮಗೆ ಅದರಿಂದ ಟೇಸ್ಟ್ ಬಿಡುತ್ತೆ. ಓಕೆ. ಸೊ ಆಕ್ಚುಲಿ ಇದರಲ್ಲಿ ಈ ಕೋರ್ಸ್ ಅಲ್ಲೆಲ್ಲ ಅಸೈನ್ಮೆಂಟ್ಸ್ ಗಳು ಅದೆಲ್ಲ ತುಂಬಾನೇ ಇರುತ್ತೆ. ಅಂದ್ರೆ ನಾವು PU ಅಲ್ಲಿ ಹೇಗೆ ಮಾಡಿದ್ವಿ ಆ ರೀತಿ ಇರಲ್ಲ. ನಾವು ಜಸ್ಟ್ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ PU ಲೈಫ್ ಒಂದು ತರ ಬೇರೆನೇ ಇರುತ್ತೆ. ಅಂದ್ರೆ ನಾನು PU ಅಲ್ಲಿ ಮಾಡಿದ ಸಹ ಇದೇ ಕೋರ್ಸ್, ಅಂದ್ರೆ ಹೋಮ್ ಸೈನ್ಸ್ ಎನ್ನುವುದು ಎಲ್ಲ ಕುಕಿಂಗ್ ಬಗ್ಗೆನೇ, ಫ್ಯಾಷನ್ ಡಿಸೈನಿಂಗ್, ಇಂಟೀರಿಯರಿಂಗ್ ಬರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೇರೆನೆ, ತುಂಬಾ ಅಸೈನ್ಮೆಂಟ್ ಸಿಗುತ್ತೆ, ಟೈಮ್ ಕನ್ಸಂಪ್ಷನ್, ಫ್ರೀ ಟೈಮ್ಸ್ ಇಲ್ಲ. ಅದೇ. ಸೊ ಪೂರಿ ಇಸ್ ರೆಡಿ ಆಯ್ತು. ಏನು ಕೆನೆ ಬಂದಿದೆ ಆದ್ಮೇಲೆ ಅದನ್ನು ತೆಗೆಯುವುದಲ್ಲ, ಅದರಲ್ಲಿ ಜಸ್ಟ್ ಮಿಕ್ಸ್ ಮಾಡ್ತಾ ಇನ್ಕಾಪರೇಟ್ ಮಾಡುದು ಅದನ್ನು. ಓಕೆ. ಈಗ ಸಕ್ಕರೆ ಹಾಕುವ. ಇದಕ್ಕೆ ಸಕ್ಕರೆ ಹಾಕುವಾಗ ಸ್ವಲ್ಪ ಜಾಸ್ತಿಯೇ ಹಾಕುವ, ಯಾಕಂದ್ರೆ ನಾವು ಪೂರಿ ಎಲ್ಲ ಹಾಕಿದ ಮೇಲೆ ಅದು ತುಂಬಾ ಸಪ್ಪೆ ಆಗುತ್ತೆ. ಹೌದು. ಆಮೇಲೆ ಎಲ್ಲ ಆದ್ಮೇಲೆ ನಾವು ಲಾಸ್ಟಿಗೆ ಚೆಕ್ ಮಾಡಬಹುದು, ಆದ್ರೆ ಸ್ವಲ್ಪ ಅದು ಬಿಸಿಗೆನೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಎಲ್ಲದಕ್ಕೆ. ಹಾಲು ಬಿಸಿ ಆಗ್ತಾ ಇರಲಿ, ಸಕ್ಕರೆ ಹಾಕಿ ನೆಕ್ಸ್ಟ್ ಏನ್ ಮಾಡ್ಕೊಳ್ಳುವ ಹಾಗಾದ್ರೆ? ಸಾಸ್ ಪ್ಯಾನ್ ಅಲ್ಲಿ ನಾವು ಮಾಡಿದ ಪೂರಿಯನ್ನು ಸೋಕ್ ಮಾಡ್ಲಿಕ್ಕೆ ಉಂಟು. ಸರಿ, ಹಾಗಾದ್ರೆ ಸೊ ನೀರು ಬೇಕಾಗುತ್ತೆ ಅಲ್ವಾ? ಹೌದು ಸರ್. ಎಷ್ಟು ನೀರು ಹಾಕ್ಲಿ?
ಒಂದು 1/2 ಲೀಟರ್ ಅಷ್ಟು ಹತ್ತಿರ ಹಾಕಿ ಸರ್. ಸಾಕಾ? ಓಕೆ, ಸಾಕು ಸರ್. ಸೊ ಇದು ಆಗ್ತಾ ಇದ್ದಂಗೆ ಅಲ್ಲಿ ನೀರು ಕುದೀತಾ ಇದೆ. ನಾವು ಮಾಡಿದ ಪೂರಿಯನ್ನು ಸ್ವಲ್ಪ ಕ್ರಶ್ ಮಾಡುವ ಸರ್. ತಕೊಳ್ಳಿ. ಸೊ ನಾವು ಮಾಡಿದ ಓಕೆ, ಇದು ಇಡೀ ಪೂರಿ ಯೂಸ್ ಮಾಡ್ಲಿಕ್ಕಿಲ್ಲ. ಇಲ್ಲ, ನಾವು ಕಟ್ ಮಾಡಿ ಹಾಕಬೇಕು. ಓಕೆ. ಸೊ ಅದಕ್ಕೆ ನಾವು ಮಾಡಿದ ಶೇಪ್ ಮ್ಯಾಟರ್ ಆಗುದಿಲ್ಲ ಇಲ್ಲಿ, ಜಸ್ಟ್ ಸೊ ಈ ತರ ಆಗುತ್ತೆ. ಸೊ ಇದು ಜಾಸ್ತಿಯಾಗಿ ನಾವು ಪಾನಿಪುರಿಯಲ್ಲೆಲ್ಲ ತಿನ್ನುವಾಗ ಪೂರೀಸ್ಗಳು ಬರುತ್ತೆ, ಆ ರೀತಿನೇ ಪೂರಿ ಇದು. ಆ ತರನೇ ಅಲ್ವಾ? ಅದಾದ್ರೆ ಜಸ್ಟ್ ರವಾದಿಂದ ಮಾಡಿರುತ್ತೆ, ಇದು ನಾವು ಮೈದಾ ಮಿಕ್ಸ್ ಮಾಡಿದ್ದೇವೆ. ಓಕೆ. ಸೊ ಅದು ಯಾಕೆ ನೀರಲ್ಲಿ ಹಾಕುದು? ಯಾಕಂದ್ರೆ ನಾವು ಮಿಲ್ಕ್ ಕೂಡ ಲಿಕ್ವಿಡ್ ಅಲ್ವಾ? ಹೌದು. ಏನ್ ಗೊತ್ತುಂಟಾ, ನಾವು ಇದನ್ನು ಆಯಿಲ್ ಅಲ್ಲಿ ಫ್ರೈ ಮಾಡಿದ್ದೇವೆ. ಆಯಿಲ್ ಇದರಲ್ಲಿ ನಾವು ಈಗ ಮುಟ್ಟುವಾಗ ನಮಗೆ ಆಯಿಲ್ ಫೀಲ್ ಆಗಬಾರ್ದು, ಅಥವಾ ಅದರಲ್ಲಿ ಎಣ್ಣೆ ತರ ಮೇಲೆ ಬರಬಾರ್ದಂತ ಆ ತರ ಇರೋದ್ರಿಂದ ನೀರಿಗೆ ಹಾಕಿ ಜಸ್ಟ್ ಒಂದು 30 ಸೆಕೆಂಡ್ಸ್ ಅದರಲ್ಲಿ ಇಟ್ಟು ಸ್ಟ್ರೈನ್ ಮಾಡುದು ಅಷ್ಟೇ. ಓಕೆ ಓಕೆ ಓಕೆ, ಅದು ಗ್ಯಾಸ್ ಆಫ್ ಮಾಡುದು. ಇದು ಆಫ್ ಮಾಡುದಾ? ಸೊ ಇದಕ್ಕೆ ಹಾಕು, ಇಲ್ಲಿ ಇಡ್ಲಿಯಾ? ಓಕೆ, ಕೆಳಗಿಡಿ. ಸೊ ಬಿಸಿನೀರಲ್ಲಿ ಹಾಕಿ ಇಮಿಡಿಯೇಟ್ಲಿ ಅದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಳೋದು. ಓಕೆ. ಸೊ ಆಗ ಆ ಎಣ್ಣೆ ಏನೆಲ್ಲ ಎಲ್ಲಿದೆ ಅದೆಲ್ಲ ನೀರಲ್ಲಿ ಹೋಗ್ಬಿಡುತ್ತೆ. ಓಕೆ. ಅದನ್ನ ಮತ್ತೆ ಹಾಕೋದು, ಸ್ಟ್ರೈನ್ ಮಾಡಿದನ್ನು ಅದಕ್ಕೆ ಹಾಕಿ ಬಿಡುದು. ಓಕೆ, ನೈಸ್. ಈ ಸ್ಟೇಜ್ ಅಲ್ಲಿ ಶುಗರ್ ಡೌಟ್ ಇದ್ರೆ ನಾವು ಚೆಕ್ ಮಾಡ್ಕೊಳ್ಬಹುದು. ಓಕೆ. ನಾವು ಚೆಕ್ ಮಾಡುವಾಗ ಹೇಗಿರ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಇರಬೇಕು, ಕಡಿಮೆ ಇರಬಾರ್ದು. ಜಾಸ್ತಿ ಸ್ವೀಟ್ ಇರಬೇಕು. ಈಗ ಜಾಸ್ತಿ ಇದ್ರೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ತಣ್ಣಗಾದ್ಮೇಲೆ ಅದು ಸರಿ ಬ್ಯಾಲೆನ್ಸ್ ಆಗುತ್ತೆ. ಓಕೆ. ಸೊ ಇದು ಪಾಯಸ ರೆಡಿ ಆಗಬೇಕಾದ್ರೆ ಕುದಿ ಬರಬೇಕಾಗತ್ತಾ ಕಂಪ್ಲೀಟ್? ಜಸ್ಟ್ ಇದನ್ನೊಂದು ಹಾಕಿ ಒಂದು 2-3 ನಿಮಿಷ ಅಷ್ಟೇ. ಓಕೆ. ಜಸ್ಟ್ ಒಂದು 2 ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು ಸರ್ ಇದಕ್ಕೆ. ಓಕೆ. ಸೊ ಈಗ ಇದು ಕುದಿ ಬರ್ತಾ ಇದೆ ಅಲ್ಲ, ಸೊ ಏಲಕ್ಕಿ ಏನ್ ಮಾಡ್ಬಹುದು ಅಂದ್ರೆ ನಾವು ಪುಡಿ ಮಾಡಿ ಹಾಕೊಳ್ಬಹುದು. ಆದ್ರೆ ನಾವು ನಮ್ಗೆ ಇದ್ರದೇ ಫ್ಲೇವರ್ ಜಾಸ್ತಿ ಬೇಕಂತ ಸೊ ಜಸ್ಟ್ ಒಂದು 3-4 ಈಗ ಕುದಿಯುವಾಗ ಇಡೀ ಏಲಕ್ಕಿಯನ್ನೇ ಹಾಕ್ತಾ ಇದ್ದೇವೆ ನಾವು. ಸರಿ. ಏಲಕ್ಕಿ ಹುಡಿನೂ ಹಾಕಬಹುದು, ಆದ್ರೆ ಅದು ಏಲಕ್ಕಿದೆ ಫ್ಲೇವರ್ ಬರುತ್ತೆ ಅಂತ ನಾವು ಇಡೀ ಆಗಿ ಹಾಕ್ತಾ ಇದ್ದೇವೆ. ಸರಿ. ಇದು ಗ್ಯಾಸ್ ಟರ್ನ್ ಆಫ್ ಮಾಡುದಾ? ಓಕೆ, ಎಸ್ ಆಗಿದೆ ಇದು ಹಾಗಾದ್ರೆ. ಹೌದು. ಹಾ, ನೆಕ್ಸ್ಟ್ ಜಸ್ಟ್ ಇದಕ್ಕೆ ಒಂದು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಹಾಕುದು. ಸರಿ. ಸೊ ಗ್ಯಾಸ್ ಹಚ್ಚಲಿಯಾ? ಫ್ರೈ ಮಾಡ್ಲಿಕ್ಕಿದೆ ಅಲ್ವಾ? ತುಪ್ಪದಲ್ಲಿ ಡ್ರೈ ಫ್ರೂಟ್ ಅನ್ನು ಬೇಯಿಸೋದು. ಫ್ರೈ ಮಾಡಿ. ಓಕೆ. ಸೊ ಒಂದು ಡ್ರೈ ಫ್ರೂಟ್ ಆಡ್ ಮಾಡಿದ್ರೆ ಫಿನಿಶ್. ಓಕೆ. ಮತ್ತೊಂದು ಲಾಸ್ಟ್ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ಅ ಪಿಂಚ್ ಆಫ್ ಸಾಲ್ಟ್. ಹಾ, ಸಾಲ್ಟ್ ಹಾಕ್ಲಿಲ್ಲ. ದಟ್ ಈಸ್ ಅ ಥಿಂಗ್ ವಿಚ್ ಗಿವ್ಸ್ ಎಂಟೈರ್ ಟೇಸ್ಟ್ ಅಲ್ವಾ? ತುಪ್ಪ ಬಿಸಿ ಆಗ್ತಾ ಇದ್ದಂಗೆನೆ ನಾವು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋದು. ಓಕೆ. ಸೊ ಕ್ಯಾಶು, ಅದಂತರ ಗ್ರೇಪ್ಸ್. ಸೊ ಈ ತರ ಮಾಡ್ಕೊಂಡ ಪಾಯಸವನ್ನು ಫ್ರಿಜ್ಜಲ್ಲಿ ಇಟ್ಟು ತಿಂದ್ರು, ಚಿಲ್ ಮಾಡಿ ತಿಂದ್ರು ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ಹೊರಗಡೆ ಇಡ್ಬೋದು ಇದನ್ನು ಹೀಗೆ ಹಾಲಲ್ಲಿ. ನಾವು ಸರಿಯಾಗಿ ಬಿಸಿ ಮಾಡಿದ್ರೆ ಹಾಗೂ ಟೆಂಪರೇಚರ್ ಮೇಂಟೈನ್ ಮಾಡಿದ್ರೆ ಅದು ಸ್ಲೋ ಇರಲಿ ಸರ್. 1 ದಿವಸದವರೆಗೆ ಹೊರಗೆ ಇಡ್ಬೋದಲ್ಲ? ಓಕೆ. ಈಗ ಒಳ್ಳೆ ಪಾಯಸ ಒಂದು 70% ರೆಡಿ ಆಯ್ತು ಅಂತ ಪರಿಮಳ ಬರ್ತಾ ಇದೆ. ಸೊ ಅದೇ ಬಿಸಿ ತುಪ್ಪಕ್ಕೆ ನಾವು ಸ್ವಲ್ಪ ಗ್ರೇಪ್ಸ್ ಆಡ್ ಮಾಡೋಣ. ಓಕೆ. ಸೊ ವಿತ್ ಗೀ ನಾವು ಅದನ್ನು ಇದಕ್ಕೆ ಹಾಕಿಬಿಡುವ. ಓಕೆ. ನಂತರ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ಈಗ ಇದರ ಆಕ್ಚುಯಲ್ ಪಾಯಸದ ಲುಕ್ ಬಂತಲ್ವಾ? ಈಗ ಇದನ್ನು ಪಾಯಸ ತರ ಕಾಣುತ್ತೆ. ಒಂದು ಸ್ವಲ್ಪ ಜಸ್ಟ್ ಟೇಸ್ಟಿಗೋಸ್ಕರ ಉಪ್ಪನ್ನು ಹಾಕೋದು. ಓಕೆ, ಆಯ್ತಲ್ಲ? ಇನ್ನು ಸರ್ವ್ ಮಾಡ್ಕೊಡೋದಲ್ಲ? ಓಕೆ.
ರೆಡಿ ಅಲ್ವಾ? ಹೌದು ಸರ್. ಎಂತ ಇದರ ಹೆಸರು ಹೇಳಿದ್ರಿ? ಅಪ್ಪಿ ಪಾಯಸ. ಅಪ್ಪಿ ಪಾಯಸ. ಎಸ್ ವೀಕ್ಷಕರೇ, ಬಹಳ ಚೆನ್ನಾಗಿರುವಂತಹ ಒಂದು ಫ್ರೇಗ್ರೆಂಟ್ ಅರೋಮಾ ಬರ್ತಾ ಇದೆ. ಅಪ್ಪಿ ಪಾಯಸ ಹಳೇ ಕಾಲದಲ್ಲಿ ಮಾಡ್ತಾ ಇದ್ದದ್ದು. ಸೊ ಇನ್ನು ಏನಾದರೂ ಹಬ್ಬಗಳ ದಿನ ಬಂದಾಗ ಹೊಸತಾದಂಥ ಒಂದು ಸ್ವೀಟ್ ಟೇಸ್ಟ್ ಕೊಡಬೇಕಾದ್ರೆ ಈ ಪಾಯಸ ಅಂತೂ ಹೇಳಿ ಮಾಡಿಸ್ದಾಗಿದೆ. ಸೊ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಅಪ್ಪಿ ಪಾಯಸ ತಯಾರಿಸುವ ವಿಧಾನ: ಮೊದಲಿಗೆ 1 ಕಪ್ ಮೈದಾ ಹಿಟ್ಟಿಗೆ 3ರಿಂದ 4 ಚಮಚ ಬಾಂಬೆ ರವೆ, 2 ಚಮಚದಷ್ಟು ತುಪ್ಪ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ನಾದಿಕೊಳ್ಳಿ. ಇನ್ನೊಂದೆಡೆ 3/4 ಲೀಟರ್ ಹಾಲನ್ನು ಸಣ್ಣ ಉರಿಯಲ್ಲಿ ಕುದಿಸಿ. ಕುದಿ ಬಂದ ಬಳಿಕ ಸಕ್ಕರೆ ಹಾಕಿ ಕಲಸಿ ಕುದಿಸಿಕೊಳ್ಳಿ. ನಂತರ ಹಿಟ್ಟನ್ನು ಲಟಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಪೂರಿಯನ್ನು ಕರಿಯಿರಿ. ಆನಂತರ ಪೂರಿಯನ್ನು ಚಿಕ್ಕದಾಗಿ ತುಂಡು ಮಾಡಿ ಬಿಸಿ ನೀರಿನಲ್ಲಿ 1-2 ನಿಮಿಷ ಅದ್ದಿ ತೆಗೆದು ಸೋಸಿಕೊಳ್ಳಿ. ಬಳಿಕ ಪೂರಿಯ ಚೂರುಗಳನ್ನು ಕುದಿಯುವ ಹಾಲಿಗೆ ಹಾಕಿ 2 ಏಲಕ್ಕಿಯನ್ನು ಸೇರಿಸಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಚಿಟಿಕೆ ಉಪ್ಪು, ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಪಾಯಸಕ್ಕೆ ಸೇರಿಸಿ. ಈಗ ಬಿಸಿ ಬಿಸಿ ಅಪ್ಪಿ ಪಾಯಸ ತಯಾರು. ಎಸ್, ಒಂದು ರೆಸಿಪಿ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ಕಲ್ಕತ್ತಾದ ಒಂದು ಹೆಸರಲ್ಲಿ ಒಂದು ರೆಸಿಪಿ ಹೇಳಿದ್ದಾರೆ. ಬಟ್ ಅದಕ್ಕೆ ಏನು ಇನ್ಗ್ರೀಡಿಯೆಂಟ್ ಬೇಕು, ಯಾವ ಥರ ಮಾಡ್ಕೊಳ್ಬೇಕು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಬಟ್ ಅವ್ರು ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ತು ಕಾಯಬೇಕು. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಸೊ ಎಲ್ಲರ ಮನೆಯಲ್ಲೂ ಎಲ್ಲ ಕುಟುಂಬದಲ್ಲೂ ಅಚ್ಚುಮೆಚ್ಚಿನ ಕುಚಲಕ್ಕಿ ಅಂತ ಹೇಳಿದರೆ ಅದು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಅಂತ ಹೇಳ್ಬೋದು. ಈ ರೈಸ್ ಜೊತೆಗೆ ಒಂದು ಪದಾರ್ಥ ರೆಡಿ ಆಗಬೇಕಾದ್ರೆ, ದಿಢೀರ್ ಫಾಸ್ಟ್ ಆಗಬೇಕಾದ್ರೆ ನಮ್ಮ ಮಸಾಲೆಗಳು ಹೆಲ್ಪ್ ಬೀಳುತ್ತೆ. ಅದರಲ್ಲೂ ಅರುಣಾ ಮಸಾಲೆ, ದಟ್ ಈಸ್ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, 40 ವರ್ಷಗಳ ಇತಿಹಾಸ ಇರುವಂತಹ ಅರುಣಾ ಮಸಾಲ. ಹಾಗೆಯೇ ಕ್ಲೀನಿಂಗ್ನ ಒಂದು ಪರ್ಪಸ್ಗೋಸ್ಕರ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ವೆರೈಟಿ ಆಫ್ ಫ್ಲೇವರ್ಡ್ ಚಿಕ್ಕೀಸ್, ಅದು ಕೂಡ ಹಾನ್ಬಾಲ್ ಚಿಕ್ಕೀಸ್ ಅವರದ್ದು, ಮತ್ತು ಶಶಿ ಪ್ಲಸ್ ಬ್ಯೂಟಿ ಸೋಪ್. ಮತ್ತು ಬೆಳಿಗ್ಗೆದು ಒಂದು ರಿಫ್ರೆಶಿಂಗ್ ಆಗಬೇಕಾದ್ರೆ ಒಂದು ಟೀ ಬೇಕು. ಅದು ಕೂಡ 1986ರಿಂದ ಕ್ವಾಲಿಟಿ ಆಗಿರುವಂತಹ ಟೀ ಪ್ರಾಡಕ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಕಾಮತ್ ಟೀ. ಸೊ ಥ್ಯಾಂಕ್ಸ್ ಟು ಆಲ್ ಆರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ಆಗಲೇ ಹೇಳಿದೆ ಕೋಲ್ಕತ್ತಾದ ಒಂದು ರೋಲ್ ರೆಸಿಪಿ. ಬನ್ನಿ ಅವ್ರ ಜೊತೆನೇ ಕೇಳುವ. ಎಸ್, ಸೊ ವಿನ್ಯಾಸ್ ಏನೋ ಹೇಳಿದ್ರಿ, ಕೋಲ್ಕತ್ತಾ ಏನು ಹೇಳಿದ್ರಿ? ಅದು ಕೋಲ್ಕತ್ತಾದಿಂದ ಫೇಮಸ್ ಆಗಿರುವ ಎಗ್ ಪನೀರ್ ಕಾಟಿ ರೋಲ್. ಎಗ್ ಪನೀರ್ ಕಾಟಿ ರೋಲ್. ಎಗ್ ಇದೆ, ಪನೀರ್ ಇದೆ, ಕಾಟಿ ಅಂದ್ರೆ ಏನು ಗೊತ್ತಿಲ್ಲ, ರೋಲ್ ಇದೆ. ಕಾಟಿ ಒಂದು ಅಲ್ಲಿದು ಫೇಮಸ್ ಸ್ಟ್ರೀಟ್ ಸ್ಟೈಲ್ ಫುಡ್ ಅಂತ ಹೇಳ್ಬೋದು ನಾವು. ಸ್ಟ್ರೀಟ್ ಫುಡ್ ಏನಪ್ಪ, ಈ ಸಲ ಎಲ್ಲ ಸ್ಟ್ರೀಟ್ ಫುಡ್ ಟೇಸ್ಟ್ ನೋಡುವಂಥದ್ದೇ ಒಂದು ಚಾನ್ಸ್ ಸಿಕ್ಕಿದೆ. ಎನಿ ಹೌ ಸೂಪರ್, ಸ್ಟಾರ್ಟ್ ಮಾಡುವಾಗ ಓಕೆ ಸರ್. ಫಸ್ಟಿಗೆ ನಾವು ಪನೀರ್ ಅನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇರುವ, ಯಾಕಂದ್ರೆ ಪನೀರ್ ಸ್ವಲ್ಪ ಸಪ್ಪೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಓಕೆ. ಪನೀರ್ ನೀವು ಯಾವ ರೀತಿ ಸಹ ಕಟ್ ಮಾಡ್ಬೋದು. ನಾವು ರೋಲ್ ಮಾಡೋದ್ರಿಂದ ನಾನು ಅದನ್ನು ಈ ತರ ಲಾಂಗ್ ಆಗಿ ಕಟ್ ಮಾಡ್ಕೊಳ್ಳಿ. ಒಂದು ಫಿಂಗರ್ ಶೇಪ್ಸ್ ಅಲ್ಲಿ ಕಟ್ ಮಾಡ್ಬೋದು. ಎಸ್. ಫಸ್ಟಿಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜಸ್ಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳೋಣ ನಾವು. ಓಕೆ. ಸೊ ಇದು ರೋಲ್ ಆಗಿರೋದ್ರಿಂದ ಇದರೊಳಗೆ ಸ್ಟಫಿಂಗ್ ಬರುತ್ತೆ, ಫಿಲ್ಲಿಂಗ್ ಬರುತ್ತೆ ಅಲ್ವಾ? ಅರುಣ್ ಅವರದು ಚಾಟ್ ಮಸಾಲ, ಟರ್ಮರಿಕ್ ಪೌಡರ್ ಬೇಕು ಸರ್. ಓಕೆ. ಸ್ವಲ್ಪ ಚಿಲ್ಲಿ ಪೌಡರ್. ಓಕೆ. ಸೊ ನಾನು ಆಗಲೇ ಹೇಳಿದಾಗೆ ಅರುಣಾ ಮಸಾಲ ಇದ್ದರೆ ಯಾವುದೇ ರೀತಿಯ ರೆಸಿಪೀಸ್ಗಳು ಫಾಸ್ಟ್ ಆಗುತ್ತೆ. ಸೊ ಇದು ಅರುಣಾದವರ ಟರ್ಮರಿಕ್ ಪೌಡರ್ ಸಾಕಾ? ಓಕೆ, ಸಾಕು ಸರ್. ಚಿಲ್ಲಿ ಪೌಡರ್. ಈ ಕೋಲ್ಕತ್ತಾದ ಫುಡ್ಡಿಗೂ ಅರುಣಾದವ್ರದ್ದೇ ಮಸಾಲ. ಓಕೆ, ಸಾಕು. ಬೇರೆ ಏನಾದರೂ ಬೇಕಾ? ಜಸ್ಟ್ 1 ಸ್ಪೂನ್ ಆಫ್ ಆಯಿಲ್ ಹಾಕಿದ್ದಕ್ಕೆ. ಆಯಿಲ್ ಬೇಕು. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು ಸರ್. ಸೊ ಈ ಥರ ಮಸಾಲಗಳಲ್ಲಿ ಪನ್ನೀರನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿಟ್ಟರೆ ಸಾಕು ಸರ್. ಓಕೆ, ನಾವು ನೆಕ್ಸ್ಟ್ ಅದರದ್ದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ಗೆ ಮೊದಲು ಎಗ್ ಅನ್ನು ಬೀಟ್ ಮಾಡಿ ಅದನ್ನು ರೆಡಿ ಮಾಡಿಕೊಂಡಿರೋಣ. ಸರಿ. ಸೊ
ಸೊ ಎಷ್ಟು ಮೊಟ್ಟೆ ಬೇಕಾಗುತ್ತೆ, ಎಷ್ಟು ರೋಲ್ ಮಾಡುವಾಗ ಎಷ್ಟು ಮೊಟ್ಟೆ ಬೇಕಾಗುತ್ತೆ? ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ನಾವು ಎಷ್ಟು ಮಾಡ್ತಾ ಇದೀವಿ. ಹಾಂ ಹಾಂ ಹಾಂ. ಸೊ ಈಗ 2 ಮಾಡೋದ್ರಿಂದ 2 ಯೂಸ್ ಮಾಡ್ತೀವಿ. 2 ಮೊಟ್ಟೆ ಬೇಕಾಗುತ್ತೆ. ಓಕೆ. ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಸರ್, ಹಾಗೂ ಸಾಲ್ಟ್. ಓಕೆ. ಸೊ ಇದು ಅರುಣಾದವರ ಕರಿಮೆಣಸಿನ ಹುಡಿ ಹಾಕ್ಲಿಯಾ? ಹಾಕಿ ಸರ್. ಸಾಕಾ? ಸಾಕು. ಸೊ ಇದನ್ನು ಬೀಟ್ ಮಾಡ್ಕೊಳ್ಳೋದು. ಸೊ ಇದು ರೆಡಿ ಉಂಟು ಸರ್. ಓಕೆ. ನೆಕ್ಸ್ಟ್ ಸ್ಟಫಿಂಗ್ ರೆಡಿ ಮಾಡಬೇಕು. ಅದೇನು? ಕ್ಯೂಕಂಬರ್. ನಾವು ಅದನ್ನು ಸಹ ಈ ಶೇಪಲ್ಲಿ ಕಟ್ ಮಾಡಿಕೊಂಡು ಬಿಕಾಸ್ ಆಫ್ ಟು ಬಿಲ್ಡ್ ದ ರೋಲ್ ಅಲ್ವಾ? ಕ್ಯಾರೆಟ್. ಓಕೆ. ಆನಿಯನ್ಸ್. ಓಕೆ. ಸೊ ಇದೆಲ್ಲ ಎಷ್ಟು ಒಂದು ಅರ್ಧದಷ್ಟು ಸಾಕಾಗುತ್ತೆ ಅಲ್ವಾ? 2 ರೋಲ್ ಮಾಡೋದಾದ್ರೆ. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಗೂ ಚಾಟ್ ಮಸಾಲ ಇದಕ್ಕೆ. ಓಕೆ. ಇದಕ್ಕೂ ಚಾಟ್ ಮಸಾಲ. ಸೊ ಬೇಸಿಕಲಿ ಸ್ಟ್ರೀಟ್ ಫುಡ್ಗಳಲ್ಲಿ ಚಾಟ್ ಮಸಾಲ ಜಾಸ್ತಿ ಇರುತ್ತೆ ಅಲ್ವಾ? ಹಾಗೂ ಇದಕ್ಕೆ ಇವಾಗ ನಾವು ಉಪ್ಪು ಹಾಕಲ್ಲ, ಯಾವಾಗ ನಾವು ರೋಲ್ ಮಾಡ್ಲಿಕ್ಕೆ ಜಸ್ಟ್ ಸ್ಟಾರ್ಟ್ ರೆಡಿ ಎಲ್ಲ ಉಂಟು ಆವಾಗ ಹಾಕ್ಬೇಕು, ಇಲ್ಲದ್ರೆ ಎಲ್ಲ ನೀರಾಗ್ಬಿಡುತ್ತೆ, ರೋಲ್ ಬರಲ್ಲ. ಓಕೆ ಓಕೆ. ಸೊ ಈಗಲೇ ಹಾಕಿದ್ರೆ ನೀರಾಗೋದ್ರಿಂದ ನಮಗೆ ರೋಲ್ ಮಾಡಿ ಕಷ್ಟ ಆಗುತ್ತೆ ಅಂತ. ಸೊ ಇದಕ್ಕೆ ನಾವು ಫ್ರೈ ಮಾಡಿದ ಪನೀರ್ ಆಡ್ ಮಾಡ್ಲಿಕ್ಕೆ ಉಂಟು. ಸೊ ಇಲ್ಲಿ ಒಂದು ತವ ಇಡುವ. ಇದಕ್ಕೆ ಎಣ್ಣೆ ಬೇಕಾ? ಸ್ವಲ್ಪ ಫಸ್ಟ್. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು ಸರ್. ಸೊ ಪನ್ನೀರ್ ಕೂಡ ಫ್ರೈ ಆಗಬೇಕು. ಓಕೆ. ಆ ಕಡೆ ಸ್ಟಫಿಂಗಲ್ಲಿ ಪನ್ನೀರ್ ಇರುತ್ತೆ, ಎಗ್ ಇರುತ್ತೆ, ಕುಕುಂಬರ್ ಆ್ಯಂಡ್ ಅದ್ರ ಜೊತೆಗೆ ಕ್ಯಾರೆಟ್ ವೆಜಿಟೇಬಲ್ ಫಿಲ್ಲಿಂಗ್ ಇರುತ್ತೆ, ಸಾಸ್ ಬೇರೆ ಕಾಣ್ತಾ ಇದೆ, ಪರೋಟ ಬೇರೆ ಎಲ್ರಿಗೂ ಫೇವ್ರೇಟ್. ಇದೆಲ್ಲವೂ ಸ್ಟಫ್ ಆಗಿ ಒಂದು ರೋಲ್ ಆಗಿ ರೆಡಿ ಆದರೆ ಭಾಳ ಚೆನ್ನಾಗಿರ್ಬೋದಲ್ವಾ? ಸೊ ಇದು ಎರಡೂ ಸೈಡ್ ಬಿಸಿ ಆಗಬೇಕಾಗುತ್ತಾ? ಫ್ರೈ ಆದರೆ ಸಾಕು ಸರ್, 2 ಸೈಡ್ ಫ್ರೈ ಆದರೆ ಸಾಕು. ಓಕೆ. ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿ ಸರ್. ಸ್ಲೋ ಮಾಡುದಾ? ಓಕೆ. ನಾವು ಇದು ಫ್ರೈ ಆಗಿದೆ, ನಾವು ತೆಗೆಯುವ ಇದನ್ನು. ಓಕೆ ಫೈನ್. ಸೊ ಇವಾಗ ಇದು ಗ್ಯಾಸ್ ಮೇಲೆ ನಾವು ಪರೋಟ ಜಸ್ಟ್ ಮೊದಲು ಫ್ರೈ ಮಾಡ್ಕೊಳ್ಳುವ. ಇದು ರೆಡಿಮೇಡ್ ಆಗಿ ಪರೋಟ ಸಿಗುತ್ತೆ ಅಲ್ವಾ? ಸಿಗುತ್ತೆ. ಓಕೆ. ಮೇಲಿಂದ ಸ್ವಲ್ಪ ಗೀ ಹಾಕಿ ಫ್ರೈ ಮಾಡುವ. ಸೊ ಇದು ಮನೆಯಲ್ಲಿ ಒಂದು 2-3 ಜನ ಇದ್ರೆ ಒಂದೊಂದು ಕೆಲಸ ಒಬ್ಬೊಬ್ರು ಮಾಡಿದ್ರೆ ಸ್ವಲ್ಪ ಫಾಸ್ಟ್ ಆಗುತ್ತೆ ಅಲ್ವಾ? ಇಲ್ಲಾಂದ್ರೆ ಲಾಕ್ಡೌನ್ ಅಲ್ಲಿ ಜಾಸ್ತಿಯಾಗಿ ಯಾರಿಗೂ ಕೆಲಸ ಇಲ್ಲದಾಗ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಬಹುದು ಅಲ್ವಾ? ಇನ್ನು ಗೊತ್ತಿಲ್ಲ ಇನ್ನು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಎನಿ ಹೌ ವೀಕೆಂಡಲ್ಲಿ ಮನೇಲಿ ಇರುವಾಗ ಅಥವಾ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಇಂಥ ಫುಡ್ಗಳು ಸಮಥಿಂಗ್ ನ್ಯೂ ಟೇಸ್ಟ್ ಕೊಡುತ್ತೆ. ಸೊ ಒಂದು ಸೈಡ್ ಫ್ರೈ ಆಗಿದೆ ಸರ್, ನಾವು ಇದರ ಮೇಲೇನೆ ಎಗ್ ಅನ್ನು ಹಾಕುವ. ಓಕೆ. ಇದರ ಮೇಲೇನೆ ಹಾಕೊಳ್ಳೋದು. ಸೊ ಆಗ ಎಗ್ಗಿದ್ದೊಂದು ಬೈಂಡಿಂಗ್ ಪರೋಟದ ಫುಲ್ ಕವರ್ ಆಗುತ್ತೆ. ಓಕೆ. ಸೊ ಒಂದು ಪರೋಟ ರೆಡಿ ಆಯಿತು. ಸೊ ಸೇಮ್ ಪ್ರೊಸೀಜರ್ ಇದೆ. ಓಕೆ.
ಪೀಸ್ ಇದೆ, ಎಕ್ಸಸ್ ಕಟ್ ಮಾಡುವ ಸರ್ ಇದರಿಂದ. ಅದು ಅಗತ್ಯ ಇಲ್ವಾ? ಅದು ಬೇಡ, ಅಂದರೆ ಹೊರಗೆ ಬಂದಿದಲ್ಲ ನಮಗೆ ರೋಲ್. ಓಕೆ, ಆ ರೋಲಿಗೆ ಈ ಆಮ್ಲೆಟ್ ಮೇಲೆ ಹಾಕಿದಂಥದ್ದು ಅದು ಬರಬೇಕು ಅದರಲ್ಲೇ? ಹೌದು, ಅಷ್ಟೇ. ಓಕೆ, ತೆಗಿಯುವ ಸರ್. ತೆಗೆಯವಲ್ವಾ, ಆಫ್ ಮಾಡುವಲ್ಲ? ಎಸ್ ಎಸ್. ಸೊ ಪರೋಟಾಸ್ಗಳು ರೆಡಿ ಆಯಿತು. ನೆಕ್ಸ್ಟ್ ಹಾಗಾದರೆ ನಾವು ಸ್ಟಫಿಂಗ್ ರೆಡಿ ಮಾಡುವ. ಇದು ಅದಕ್ಕೆ ಇದನ್ನು ಫ್ರೈ ಕೂಡ ಮಾಡಿದ mix ಪನ್ನೀರ್ ಅದಕ್ಕೆ ಹಾಕುದು. ಓಕೆ ಓಕೆ. ಹಾಗೂ ಆಲ್ಮೋಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಸಾಸ್. ಓಕೆ. ಅದರೊಂದಿಗೆ ಸ್ವಲ್ಪ ಉಪ್ಪು, ಯಾಕಂದರೆ ಶೇಜ್ವಾನ್ ಸಾಸಲ್ಲಿ ಸಹ ಉಪ್ಪಿರುತ್ತೆ. ಉಪ್ಪಿರುತ್ತೆ, ಹೌದು. ಈ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ನೀರು ಬಿಟ್ಟರು ತೊಂದರೆ ಇಲ್ಲ, ನಾವು ಇಮಿಡಿಯೇಟ್ಲಿ ರೋಲ್ ಮಾಡೋದಲ್ಲ. ಓಕೆ. ಸೊ ಮೊದಲಿಗೆ ಇದು ಮಾಡಿದ ಪರೋಟಾಗೆ ನಾವು ಶೇಜ್ವಾನ್ ಸಾಸ್ ಹಾಕುವ ಬೇಸ್ ಆಗಿ. ಇದೊಂದು ಕೈಂಡ್ ಮಿನಿ ಪಿಜ್ಜಾ ರೋಲ್ ಇದ್ದಾಗೆ ಎಲ್ಲವೂ ಇದೆ. ಅದು ಯಾಕೋಸ್ಕರ ನಾವು ಫಾಯಿಲಲ್ಲಿ ಫೋಲ್ಡ್ ಮಾಡಬೇಕು? ಒಂದು ಅದು ಎಲ್ಲಿಂದ ಓಪನ್ ಆಗಬಾರ್ದಂತ, ಇನ್ನೊಂದು ತಿನ್ನುವಾಗ ಸುಲಭವಾಗಲಿ ಅಂತ, ಈಸಿ ಆಗಲಿ ಅಂತ ಹೇಳಿ. ಈಗ ನೀವು ನನಗೆ ತಿನ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಮಾಡ್ತಾ ಇರೋದು, ಅಥವಾ ಹೊರಗಡೆ ಬರಬಾರ್ದು ಅಂತ ಹೇಳಿ ಮಾಡ್ತಾ ಇರೋದಾ? ಎರಡು ಸಹ. ಓಕೆ, ತಗೊಳ್ಳಿ. ಆಕ್ಚುಲಿ ಇದರಲ್ಲಿ ಕೂಡ ಪ್ರೋಟೀನ್, ವಿಟಮಿನ್ ಕಂಟೆಂಟ್ ತುಂಬಾ ಹೆವಿ ಇದೆ ಅಲ್ಲ? ಪನ್ನೀರ್, ವೆಜ್, ಎಗ್. ಆಯ್ತಲ್ವಾ? ಹೌದು ಸರ್. ಕೋಲ್ಕತ್ತಾ ಸ್ಟೈಲ್ ಎಗ್ ಪನ್ನೀರ್ ರೋಲ್. ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್, ತುಂಬ ಚೆನ್ನಾಗಿದೆ. ಎಸ್, ನೋಡ್ಲಿಕ್ಕೇನೆ ಇಷ್ಟು ಬಹಳ ಒಂದು ಹೆವಿ ಥರ ಒಂದು ಸ್ಟ್ರೀಟ್ ಫುಡ್ಡು ಕೋಲ್ಕತ್ತಾ ಪನ್ನೀರ್ ಎಗ್ ರೋಲ್ ಥರ ಮಾಡಿಕೊಟ್ಟಿದ್ದಾರೆ ವಿನ್ಯಾಸ್ ಅವರು. ಸೊ ಈಸಿಯಾಗಿ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳಲ್ಲೇ ತುಂಬ ಸಲೀಸಾಗಿ ಮಾಡ್ಕೊಳ್ಬೋದು. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಎಗ್ ಪನ್ನೀರ್ ಕಾಟಿ ರೋಲ್ ತಯಾರಿಸುವ ವಿಧಾನ. ಮೊದಲಿಗೆ ಪನ್ನೀರ್ ಚೂರುಗಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಚಾಟ್ ಮಸಾಲಾ ಪುಡಿ, ಅರಿಶಿನ ಪುಡಿ, ಮೆಣಸಿನ ಪುಡಿ, 1 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಲಸಿ. ಇನ್ನೊಂದೆಡೆ 4 ರಿಂದ 5 ಮೊಟ್ಟೆಯನ್ನು ಹೊಡೆದು ಅರ್ಧ ಚಮಚದಷ್ಟು ಅರುಣಾ ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಟ್ಟುಕೊಳ್ಳಿ. ಆನಂತರ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ ಚೂರುಗಳನ್ನು, ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಚಾಟ್ ಮಸಾಲಾ ಪುಡಿ ಹಾಕಿ ಕಲಸಿಟ್ಟುಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಪನ್ನೀರನ್ನು ಕಾಯಿಸಿಟ್ಟುಕೊಳ್ಳಿ. ಆ ಬಳಿಕ ಪರೋಟವನ್ನು ಎರಡೂ ಕಡೆ ಕಾಯಿಸಿ ಅದರ ಮೇಲೆ ಮೊಟ್ಟೆಯ ಮಿಶ್ರಣವನ್ನು ಹರಡಿ ಕಾಯಿಸಿ. ಕೊನೆಯಲ್ಲಿ ಕಾಯಿಸಿದ ಪರೋಟಕ್ಕೆ ಶೆಜ್ವಾನ್ ಸಾಸನ್ನು ಹರಡಿ ತಯಾರಿಸಿದ ಪನ್ನೀರ್ ಸೌತೆಕಾಯಿ ಸ್ಯಾಲಡನ್ನು ಹಾಕಿ ಮಡಚಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಎಗ್ ಪನ್ನೀರ್ ಕಾಟಿ ರೋಲ್ ರೆಡಿ. ಎಸ್ ವಿನ್ಯಾಸ್, ಸೊ ಎರಡೂ ರೆಸಿಪೀಸ್ಗಳು ವಂಡರ್ಫುಲ್ ಆಗಿ, ಕಣ್ಣಿಗಂತೂ ತುಂಬ ಖುಷಿ ಕೊಡ್ತಾ ಇದೆ. ಬಟ್ ಬಾಯಿಗೆ ಯಾವ ಥರ ರುಚಿ ಕೊಡುತ್ತೆ ಅಂತ ಇನ್ನು ನೋಡಬೇಕು. ಸೊ ಟೇಸ್ಟ್ ನೋಡುವಲ್ವಾ? ತಗೊಳ್ಳಿ. ಎಸ್, ಫಸ್ಟ್ ಅಪ್ಪಿ ಪಾಯಸ. ಸೊ ನಾನು ಕೂಡ ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇರೋದು ಇದರದ್ದು.
ಚೆನ್ನಾಗಿದೆ. ಸೊ ಆ ಪೂರಿ ಕರೆಕ್ಟಾಗಿ ಈ ಹಾಲಿನ ಜೊತೆ ಬ್ಲೆಂಡ್ ಆಗಿ ಕರೆಕ್ಟಾದಂಥ ಟೇಸ್ಟ್ ಕೊಡ್ತಾ ಇದೆ. ಆ್ಯಂಡ್ ಆ ಡ್ರೈ ಫ್ರೂಟ್ಸ್ ಪ್ಲಸ್ ಆ ಗೀ ಟೇಸ್ಟ್ ವಿತ್ ಸ್ವೀಟ್ನೆಸ್ ಎಲ್ಲ ಕರೆಕ್ಟ್ ಇದೆ. ಆ್ಯಂಡ್ ಯಾವಾಗಲೂ ನಾವು ಒಂದು ಪಾಯಸ ತಿನ್ನುವಾಗ ನಮ್ಮ ತಲೆಯಲ್ಲಿ ಇರುತ್ತೆ, ಓಕೆ ಶಾವಿಗೆ ಪಾಯಸ ಈ ಥರ, ಅಥವಾ ದಾಳ್ ಪಾಯಸ ಈ ಥರ, ಅಥವಾ ಇನ್ಯಾವುದಾದ್ರೂ ಒಂದು ಪಾಯಸ ಈ ಥರ ಅಂತ. ಬಟ್ ಈ ಒಂದು ಪಾಯಸದಲ್ಲಿ 2 ಡಿಫ್ರೆಂಟ್ ಟೇಸ್ಟಸ್. ಒನ್ ಇಸ್ ದ ಕ್ರಿಸ್ಪಿನೆಸ್ ಆಫ್ ದ ಪೂರಿ ಆ್ಯಂಡ್ ದ ಸ್ವೀಟ್. ಎರಡು ಸರ್. ವಾವ್, ತುಂಬ ಚೆನ್ನಾಗಿದೆ, ನೈಸ್. ಸೊ ಇದರದ್ದು ಕೂಡ ಟೇಸ್ಟ್ ನೋಡಿಯೇ ಬಿಡುವ. ವಾವ್, ಹೆವಿ ಅಂತೂ ಇದೆ, ಬಟ್ ಯಾವ ಥರ ಟೇಸ್ಟ್ ಕೊಡುತ್ತೆ ನೋಡುವ. ಅರೆ ಇದು ನನ್ನ ಮಾತನಾಡಲಿಕ್ಕೆ ಬಿಡ್ತಾ ಇಲ್ಲ, ಅಷ್ಟಿದೆ ಇದರ ಒಳಗಡೆ. ಆ ಎಗ್, ಪನ್ನೀರ್ ಆ್ಯಂಡ್ ವೆಜ್, ಅಗೇನ್ ಪರೋಟ, ಅದರ ಪುನಃ ಒಳಗಡೆ ಬೈಂಡಿಂಗ್ ಆಫ್ ಸಾಸ್, ರಿಯಲಿ ಆಸಮ್, ರಿಯಲಿ ಆಸಮ್. ಸೊ ಸ್ಟ್ರೀಟ್ ಫುಡ್ ತಿನ್ನೋದ್ರಲ್ಲಿ ನಾನಂತೂ ಎಕ್ಸ್ಪರ್ಟ್, ತುಂಬ ಇಷ್ಟ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಚೆನ್ನಾಗಿರೋಂಥ ಫುಡ್ ಮಾಡಿದಂಥದ್ದು. ಆ್ಯಂಡ್ ಎಲ್ಲರೂ ಟ್ರೈ ಮಾಡಲೇಬೇಕು. ನನಗಂತೂ ಇದು ತುಂಬ ಈಸಿ ಅಂತ ಅನಿಸಿತ್ತು, ಯಾಕಂದರೆ ಎಲ್ಲ ರೆಡಿಯಾಗಿ ಸಿಗುತ್ತೆ. ಎಗ್, ಪನ್ನೀರ್, ಅದು ಇದು ಎಲ್ಲವೂ ಇರುತ್ತೆ, ತುಂಬ ಚೆನ್ನಾಗಿದೆ. ಸೊ ಒಂದು ಕಂಪ್ಲೀಟ್ ರೋಲ್ ತಿಂದರೆ ಮಧ್ಯಾಹ್ನದ ಊಟ ಅಥವಾ ಯಾವುದಾದ್ರೂ ಒಂದು ಕಂಪ್ಲೀಟ್ ಬೊಂಬಾಟ್ ಭೋಜನ ಇದ್ದಾಗೆ. ಖುಷಿಯಾಯಿತು, ತುಂಬ ಖುಷಿಯಾಯಿತು ವಿನ್ಯಾಸ್. ಆ್ಯಂಡ್ ನೀಟಾಗಿ ಮಾಡಿದ್ರಿ, ತುಂಬ ಒಂದು ಇನೋವೇಟಿವ್ ಆಗಿರುವಂಥ 2 ಟೇಸ್ಟ್ಗಳು. ಸೊ ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೆಯಲ್ಲಿ? ತುಂಬ ಖುಷಿ ಆಯಿತು ಸರ್. ಏನಾದರೂ ನ್ಯೂ ಆಗಿರುವ ಅಥವಾ ಇನೋವೇಟಿವ್ ಆಗಿರುವ ಡಿಶಸನ್ನು ತೋರಿಸ್ಬೇಕಂತ ತುಂಬಾ ಇಷ್ಟ ಇತ್ತು. ಓಕೆ, ಅದನ್ನು ಮಾಡಿದೆ. ಎಸ್, ನಿಮಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಡುಗೆ ಮನೆಗೆ ಬಂದಕ್ಕೆ ಆ್ಯಂಡ್ ಇಷ್ಟು ಚೆನ್ನಾಗಿರೋ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಪ್ರೊಫೆಷನ್ಗೆ ಆ್ಯಂಡ್ ಪ್ಯಾಷನ್ಗೆ. ಓಕೆ. ಆ್ಯಂಡ್ ಅದರ ಜೊತೆಗೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್ ಇದೆ. ಸೊ ಆಯಿಲ್ ಸಿಗ್ತಾ ಇದೆ, ಹೆಲ್ದಿ ಆಗಿರ್ತೀರಾ, ಹೆಲ್ದಿ ಆಯಿಲ್ ಇದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ವಾವ್. ಸೊ ಇದನ್ನು ಖಾಲಿ ಮಾಡಲ ಎರಡೂ ಕನ್ಫ್ಯೂಷನ್, ಯಾಕಂದರೆ ಎರಡೂ ದಿ ಬೆಸ್ಟ್ ರೆಸಿಪೀಸ್ ಅಂತ ಹೇಳ್ಬೋದು. ಸೊ ನಮ್ಮ ಅಡುಗೆ ಮನೆಯಲ್ಲಿ ಇದೇ ರೀತಿ ಏನಾದರೂ ಒಂದು ಹೊಸತಾದಂತಹ ರುಚಿ, ಏನಾದರೂ ಒಂದು ಹೊಸತಾದಂತಹ ರೆಸಿಪೀಸ್ಗಳು ರೆಡಿ ಆಗುತ್ತಾ ಇರುತ್ತೆ, ತುಂಬ ಖುಷಿ ಕೂಡ ಆಗುತ್ತೆ. ಸೊ ಇದೇ ರೀತಿ ನಿಮ್ಮಲ್ಲೂ ಕೂಡ ಕೈ ರುಚಿ ಇರ್ಬೋದು, ನೀವು ಕೂಡ ನಮ್ಮ ಅಡುಗೆ ಮನೆಗೆ ಬಂದು ನಿಮ್ಮ ಕೈ ರುಚಿಯನ್ನು ನಮ್ಮ ಈ ಒಂದು ವಾಹಿನಿಯ ಮುಖಾಂತರ ಎಲ್ರಿಗೂ ನೀವು ತೋರ್ಪಡಿಸಬಹುದು. ಸೊ ಯಾಕೆ ತಡ, ಆದಷ್ಟು ಬೇಗ ನಮ್ಮ ಟಿವಿಗೆ ಸಂಪರ್ಕಿಸಿ. ಆ್ಯಂಡ್ ಅದರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಮತ್ತಷ್ಟು 2 ವಿಭಿನ್ನವಾದಂತಹ ಅಡುಗೆಗಳ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.